ದಾರಿಮೀಸ್ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ದಕ್ಷಿಣ ಭಾರತದ ಕೇರಳದ ಕ್ಯಾಲಿಕಟ್ ಕೊಯ್ಲಾಂಡಿಯಲ್ಲಿ 50 ವರ್ಷಗಳ ಕಾಲ ಅಲ್ಲಿ ದೀನಿ ಸ್ಥಾಪನೆಯನ್ನು ನಡೆಯುತ್ತಾ ಬರ್ತಾ ಇದೆ. ಅಲ್ಲಿ ಕಲಿತಂತಹ ವಿದ್ವಾಂಸರಾಗಿದ್ದಾರೆ ದಾರಿಮಿಗಳು. ಆ ದಾರಿಮಿಗಳ ದಕ್ಷಿಣ ಕನ್ನಡ ಜಿಲ್ಲಾ ಸಂಘಟನೆಯಾಗಿದೆ ದಾರಿಮೀಸ್ ಅಸೋಸಿಯೇಷನ್. ದಾರಿಮೀಸ್ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 23 ವರ್ಷ ಆಯಿತು ಅದು ಪ್ರಾರಂಭಗೊಂಡು. ಅದರ 23ನೇ ವಾರ್ಷಿಕ ಈಗ ನಾವು ಭರ್ಜರಿಯಾಗಿ ಕೊಂಡಾಡ್ತಾ ಇದ್ದೇವೆ. ಇದೇ ಬರುವ ಅಕ್ಟೋಬರ್ 29 ಮಂಗಳವಾರ ಬಂಟ್ವಾಳ ತಾಲೂಕಿನ ವಿಟ್ಲದ ಕೆರಿಂಜ ಜುಮಾ ಮಸೀದಿ ವಠಾರದಲ್ಲಿ ನಡೆಯಲಿದೆ. ಬೆಳಿಗ್ಗೆ 10 ಗಂಟೆಯಿಂದ ಅಂದರೆ 9:30ಗೆ ಧ್ವಜಾರೋಹಣ. ಅಲ್ಲಿ ಅಧ್ಯಕ್ಷರಾದ ಅಬ್ದುಲ್ ಕರೀಂ ಕಂಬದವೇಲಿ ಅವರು ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ತದನಂತರ 10 ಗಂಟೆಗೆ ಸರಿಯಾಗಿ ಅಧ್ಯಯನ ಶಿಬಿರ ಹಾಗೂ ಶಂಸುಲಮಾ ನಡೆಯಲಿದೆ. ಶಂಸುಲಮಾ ಅಂದರೆ ಸಮಸ್ತ ಕೇರಳ ಜಮಿಯತ್ ಉಲಮಾ ಎಂಬ ದೀನಿ ಸಂಘಟನೆಯ 40 ವರ್ಷಗಳ ಕಾಲ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಲ್ಲಿದ್ದಂತಹ ಪ್ರಖಂಡ ವಿದ್ವಾಂಸರು ಕೇರಳದಲ್ಲಿ ಮಾತ್ರ ಅಲ್ಲ, ಭಾರತದಲ್ಲಿ ಮಾತ್ರ ಅಲ್ಲ, ಇಂಟರ್ನ್ಯಾಷನಲ್ ಆಗಿ ಹೆಸರು ಗಳಿಸಲ್ಪಟ್ಟಂತಹ ಒಬ್ಬ ವಿದ್ವಾಂಸರಾಗಿದ್ದಾರೆ ಶಂಸುಲ್ ಉಲಮಾ ಇಕೆ ಅಬೂಬಕರ್ ಮುಸ್ಲಿಯಾರ್. ಅವರು ನಮ್ಮಿಂದ ಅಗಲಿ 29 ವರ್ಷ ಆಯಿತು. 29 ವರ್ಷ ಆಯಿತು. ಅವರ ಇದು ಆಂಡ್ ಅವರ ಒಂದು ಸ್ಮರಣೆ ವಾರ್ಷಿಕ. ಅವರ ಹೆಸರಿನಲ್ಲಿ ವರ್ಷಂಪ್ರತಿ ನಾವು ದಾರಿಮೀಸ್ ಅಸೋಸಿಯೇಷನ್ ವತಿಯಿಂದ ಈ ಒಂದು ಸಂಭ್ರಮ ನಡೆಸ್ತಾ ಬರ್ತಾ ಇದ್ದೇವೆ. ಈ ವರ್ಷ ಅದು ಎಲ್ಲ ವರ್ಷವೂ ಬೇರೆ ಬೇರೆ ಕಡೆಯಲ್ಲಿ ಆಗಿ ನಾವು ನಡೆಸೋದು. ಈ ಕೆಂಜದಲ್ಲಿ 2-3 ವರ್ಷಕ್ಕೆ ಅಲ್ಲಿಯೇ ನಾವು ನಡೆಸ್ತಾ ಇದ್ದೇವೆ. ಊರಿನವರು ನಮಗೆ ಎಲ್ಲ ವಿಧದ ಸಹಕಾರ ನೀಡ್ತಾ ಇದ್ದಾರೆ. ಅದೇ ರೀತಿ 29ರಂದು ನಡೆಯುವ ಈ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಗೆ ನೇತೃತ್ವ ನೀಡಲಿದ್ದು ಕರ್ನಾಟಕ ರಾಜ್ಯ ಎಸ್ ಕೋಶಾಧಿಕಾರಿ ಸೈಯದ್ ಅಮೀರ್ ತಂಗಳ್ಕಿನ್ಯ. ಅದೇ ರೀತಿ ಇದರ ಉದ್ಘಾಟನೆ ನಮ್ಮ ಈ ಸಂಸ್ಥೆಯ ದಾರಿಮೀಸ್ ಅಸೋಸಿಯೇಷನ್ ಇದರ ಅಧ್ಯಕ್ಷರಾದ ಕೆ.ಬಿ. ಅಬ್ದುಲ್ ಖಾದರ್ ದಾರಿಮಿ ಕೊಡುಗೈ ಅವರು ಅಧ್ಯಕ್ಷತೆ ವಹಿಸುತ್ತಿದ್ದಾರೆ. ಉದ್ಘಾಟನೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕಾದಿಯಾದ ಪ್ರಖಂಡ ವಿದ್ವಾಂಸ ಸಮಸ್ತ ಕೇರಳ ಜಮಿಯತ್ ಉಲಮಾ ಇದರ ಮುಷಾವರಾ ಸದಸ್ಯರು ಕೂಡಿಯಾದ ಶೇಖುನಾ ಪಾಕ ಅಹಮದ್ ಮುಸ್ಲಿಯಾರ್ ಅವರು ಉದ್ಘಾಟನೆ ನೀಡಲಿದ್ದಾರೆ. ತದನಂತರ ಅನುಗ್ರಹ ಪ್ರಭಾಷಣ ಸಮಸ್ತದ ಮುಷಾವರಾ ಸದಸ್ಯರುಗಳಾದ ಶೇಖುನಾ ಬಿ.ಕೆ. ಅಬ್ದುಲ್ ಖಾದರ್ ಕಾಸಿಮಿ ಮುಂಬರಾಣ, ಶೇಖುನಾ ಉಸ್ಮಾನ್ ಫೈಜಿ ತೋಡಾರ್ ಇವರು ನೆರವೇರಿಸಿದ್ದಾರೆ. ಮುಖ್ಯ ಪ್ರಭಾಷಣ ಕೇರಳದ ಹೆಸರು ಗಳಿಸಿದಂತಹ ಅಲವಿ ದಾರಿಮಿ ಕುರಿಮನ್ನ ಕೇರಳ ಸುನ್ನತ್ ಜಮಾಯತಿನ ಅದೇ ರೀತಿ ಶಂಸುಲ್ ಉಲಮಾರ ಜೀವನ ದರ್ಶನವನ್ನು ಬಹಳ ಅಚ್ಚುಕಟ್ಟಾಗಿ ನಮಗೆ 1-1.5 ಗಂಟೆ ಕಾಲ ಕ್ಲಾಸ್ ತೆಗೆಯಲಿದ್ದಾರೆ ಅಲವಿ ದಾರಿಮಿ ಕುರಿಮನ್ನ. ಅದೇ ರೀತಿ ನಮ್ಮ ತುಹುರ್ ನಮಾಜಿನ ನಂತರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಜಮಿಯತ್ ಉಲಮಾ ಇದರ ಅಧ್ಯಕ್ಷರಾದ NPM ಜೈನುಲ್ಲಾಬಿನ್ ತಂಗಲ್ ದುಗರಡ್ಕ ಅವರ ನೇತೃತ್ವದಲ್ಲಿ ಮೌಲಿದ ಕಾರ್ಯಕ್ರಮ ಹಾಗೂ ಅನುಸ್ಮರಣೆ ನಡೆಯಲಿದೆ. 1500 ಜನ ಸೇರುವಂತಹ ದೊಡ್ಡ ಒಂದು ಕಾರ್ಯಕ್ರಮ. ಊಟದ ವ್ಯವಸ್ಥೆ ಅಲ್ಲಿನ ಊರಿನವರು ನಮಗೆ ಮಾಡಿಕೊಡಲಿದ್ದಾರೆ. ಈ ಒಂದು ಕಾರ್ಯಕ್ರಮ ನಮ್ಮ ಜಿಲ್ಲೆಯಾದ್ಯಂತ ವ್ಯಾಪಿಸುವಂತೆ ಎಲ್ಲ ಪತ್ರಕರ್ತರು. ನನ್ನ ಆಯ್ಕೆ ಆಶೀರ್ವಾದ. ಆಶೀರ್ವಾದ 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 ಆಶೀರ್ವಾದ. ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.